ನೆರೆದಂತಹ ಎಲ್ಲ ನ್ಯಾಯ ಧರ್ಮದ ಪರ ಹೋರಾಟಕ್ಕೆ ಬಂದಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ನಾನು ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ದಯಮಾಡಿ ಕ್ಷಮಿಸಬೇಕು, ಸ್ವಲ್ಪ ಆರೋಗ್ಯದ ಸಮಸ್ಯೆ. ಮುಂಬೈಗೆ ಹೋಗಿದ್ದೆ ಮೊನ್ನೆ, ಬಾರ್ಕೂರಲ್ಲಿ ಮಾತಾಡಿದ ಹಾಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ. ಒಂದು ವೇಳೆ ಕೆಮ್ಮು ಬಂದ್ರೆ ಅಭಯ್ ಚಂದ್ರನನ್ನು ಮಾಡಿದಾಗೆ ನನ್ನನ್ನು ಟ್ರೋಲ್ ಮಾಡಬೇಡಿ. ಆ ದಂಬಲ್ಲ ನನ್ನದು, ಆ ದಂಬಲ್ಲ ನನ್ನದು. ಹಾಗಾಗಿ ಸ್ವಲ್ಪ ಸಮಸ್ಯೆ ಉಂಟು. ನಮ್ದೆಲ್ಲರದು ಕೆಲವರದು ಪ್ರಶ್ನೆ, ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಬಗ್ಗೆ ನೀವು ಮಾತಾಡ್ತಿದ್ದೀರಿ, ದೇವರ ಬಗ್ಗೆ ಮಾತಾಡ್ತಿದ್ದೀರಿ, ಯಾಕೆ ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಆ ಪ್ರಶ್ನೆಗೆ ಉತ್ತರ ನೀಡಬೇಕಾಗಿದೆ. ಯಾಕೆ ಮಾತಾಡಬಾರ್ದು, ಯಾಕೆ ಮಾತಾಡಬಾರ್ದು? ನನ್ನ ರಾಜ್ಯಸಭಾ ಸದಸ್ಯರಿಗೆ ನಾನೊಂದು ಇಲ್ಲಿ ವೇದಿಕೆಯಲ್ಲಿ ಉತ್ತರ ಕೊಡಬೇಕು. ಸೌಜನ್ಯ ಗ್ರಾಮದಲ್ಲಿ ಹುಟ್ಟಿದ ಹುಡುಗಿ, ನಿಮ್ಮ ಕಾಲೇಜಲ್ಲಿ ಕಲಿತಿದ್ದ ಹುಡುಗಿ, ಇದೇ ಸಂತೋಷ್ ರಾವ್ ಸಿಕ್ಕಿದ್ದು ನಿಮ್ಮ ಬಾಹುಬಲಿ ಬೆಟ್ಟದ ಬದಿಯಲ್ಲಿ, ಹಿಡಿದುಕೊಟ್ಟವ ನಿಮ್ಮ ಸ್ಟಾಫ್, ತನಿಖೆಗೆ ಬಂದದ್ದು ನಿಮ್ಮ ಲಾಡ್ಜಿಗೆ, ತನಿಖೆಯಲ್ಲಿ ಸತ್ತದ್ದು 2 ಜನ ನಿಮ್ಮ ಲಾಡ್ಜಿನವರು, ಪ್ರಕೃತಿ ಚಿಕಿತ್ಸಾಲಯದ ಫುಟೇಜ್ ಕ್ಯಾಮೆರಾ ಇರುವುದು ನಿಮ್ಮದು. ಹಾಗಾದ್ರೆ ನಾವು ಯಾರನ್ನು ಪ್ರಶ್ನಿಸಬೇಕು? ರಾಜ್ಯಸಭೆ ಸದಸ್ಯರೇ, ನಿಮ್ದಲ್ಲ, ಇದು ಗ್ರಾಮ. ಆದ್ರೆ ಎಲ್ಲಾ ಈ ಅತ್ಯಾಚಾರ ಅನಾಚಾರಗಳು ಮೂಲ ನಿಮ್ಮಲ್ಲಿ ಬರುವಾಗ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ಬೇಕಲ್ಲ, ನಿಮ್ಮನ್ನೇ ನಾವು ಪ್ರಶ್ನೆ ಮಾಡ್ಬೇಕಲ್ಲ. ಇಲ್ಲಿ ನಮ್ಮ ಅಭಿಮಾನಿ ಭಕ್ತರು ಅಂತ ಒಂದು ಸಭೆ ಮಾಡಿದ್ರು ಮೊನ್ನೆ. ನೀವೇ ತಾನೇ ಸಭೆ ಮಾಡಿದ್ದು? ಅಭಿಮಾನಿ ಭಕ್ತರುಗಳ ಸಭೆ ಮಾಡುವಾಗ ಹಲವು ಮಾಧ್ಯಮಗಳು ಬಂತು, ದೊಡ್ಡ ದೊಡ್ಡ ಮಾಧ್ಯಮಗಳು, ನಾನು ಕಂಡರಿಯದ ಮಾಧ್ಯಮಗಳು ಬಂದಿವೆ. ಮೊನ್ನೆ ಉಡುಪಿಯಲ್ಲಿ ಸಭೆ ಆಗುವಾಗ ಸ್ವಸಹಾಯ ಸಂಘದ ಆ ತಾಯಂದಿರನ್ನು ನೀವು ಚೂ ಬಿಡುವಾಗ ಅಲ್ಲಿ ದೊಡ್ಡ ದೊಡ್ಡ ಮಾಧ್ಯಮಗಳು ಬಂದಿವೆ. ಅಲ್ಲಿ 3 ಹುಚ್ಚರನ್ನು ದೇವಸ್ಥಾನದಲ್ಲಿ ಪ್ರಮಾಣ ವಚನಕ್ಕೆ ಕರೆಯುವಾಗ ನಿಮ್ಮ ದೊಡ್ಡ ಮಾಧ್ಯಮಗಳು ಬಂದಿವೆ, ನಿಮ್ಮ ದೊಡ್ಡ ಮಾಧ್ಯಮಗಳು ಬಂದಿವೆ. ಹಾಗಾದ್ರೆ ಇದ್ರ ಹಿಂದಿರುವ ಶಕ್ತಿ ಯಾರು ಅಂತ ನಾನು ಕೇಳಬೇಕಲ್ಲ, ಇದ್ರ ಹಿಂದಿರುವ ಶಕ್ತಿ ಯಾರು ಅಂತ ಕೇಳಬೇಕಲ್ಲ. ಸಿಬಿಐ ತನಿಖೆ ಮಾಡುವಾಗ ಬಂದದಲ್ಲ, ಈ ವೇದಿಕೆಯಲ್ಲಿ ನಿಂತು ಹೇಳ್ತಾ ಇದ್ದೇನೆ, ಮೊದಲು ಬಂದದ್ದು ನಿಮ್ಮನೆಗೆ ಅಲ್ಲ. ಯಾಕೆ ಬರ್ಬೇಕು? ನಾವು ಪ್ರಶ್ನೆ ಕೇಳಬಾರ್ದು. ನಾವು ಪ್ರಶ್ನೆ ಕೇಳಿದ್ರೆ ನ್ಯಾಯಾಲಯಕ್ಕೆ ಹೋಗ್ತೀರಿ. ನಮಗೆ ಮಾತ್ರ ನ್ಯಾಯಾಲಯ, ನಮಗೆ ಮಾತ್ರ ಕೋರ್ಟ್ ಸ್ಟೇ ತರ್ತದ? ಮಹೇಶಣ್ಣ ಮಾತಾಡಬಾರ್ದು, ಇತರರು ಮಾತಾಡಬಾರ್ದು, ಮಾಧ್ಯಮದವರು ಮಾತಾಡಬಾರ್ದು. ನಿಮ್ಗೆ ಕೇಸ್ ಹಾಕಿದಾರಲ್ಲ, ಜಾಗದ ವಿಷಯದಲ್ಲಿ ನಿಮಗೆ ಕೇಸ್ ಹಾಕಿದಾರಲ್ಲ, ಒಂದೇ ಒಂದು ದಿವಸ ನೀವು ಕೋರ್ಟಿಗೆ ಹೋಗಿದ್ದೀರಾ? ಸಮನ್ಸ್ಗೆ ನೀವು ಸಮನ್ಸ್ ನಿಮ್ಗೆ ಬಂದಿದಲ್ಲ, ನೀವು ಅಲ್ಲಿ ಹೋಗಿದ್ದೀರಾ? ಹಾಗಾದ್ರೆ ನಿಮ್ಗೆ ಏನು ಇಲ್ವಾ? ನಿಮ್ಗೆ ಕಾನೂನು ಗೌರವ ಇಲ್ವಾ? ನ್ಯಾಯಾಂಗ ಇಲ್ವಾ? ನಮ್ಗೆ ಮಾತ್ರನಾ? ನ್ಯಾಯಾಂಗ ತನಿಖೆ ಮಾಡ್ಬೇಕು. ಯಾಕೆ ಯಾಕೆ ಸುಮ್ಮನಿದೆ ಕೋರ್ಟು? ಮಣಿಪುರದಲ್ಲಿ ತಾವೇ ಮಾಡಲಿಲ್ಲ ನ್ಯಾಯಾಂಗ ತನಿಖೆ, ಈಗ ಇಷ್ಟು ಹೋರಾಟ ಆಗ್ತಾ ಉಂಟಲ್ಲ. ಯಾಕೆ ಸರ್ಕಾರ ಮತ್ತು ನ್ಯಾಯಾಂಗಕ್ಕೆ ಮುಂದೆ ಬಂದು ಈ ತನಿಖೆ ಮರು ತನಿಖೆ ಮಾಡ್ಬೇಕಂತ ಗೊತ್ತಿಲ್ವಾ? ನಾವು ಹೋರಾಟ ಮಾಡಬಾರ್ದು? ಯಾಕೆ ಹೋರಾಟ ಮಾಡಬಾರ್ದು? ಇಲ್ಲಿ ಕೂತಿದಾರಲ್ಲ ಸಂತೋಷ್ ರಾವ್ನ ಅಣ್ಣ, 11 ವರ್ಷ ಆಯ್ತಲ್ಲ ನಿರಪರಾಧಿ ಅಂತ ಮಾಡ್ಲಿಕ್ಕೆ. ಇನ್ನು ಮರು ತನಿಖೆ ಆದ್ರೆ ಸೌಜನ್ಯನಿಗೆ ಎಷ್ಟು ವರ್ಷ ನಾವು ಕಾಯ್ಬೇಕು? ಎಷ್ಟು ವರ್ಷ ಕಾಯ್ಬೇಕು ನಾವು ತನಿಖೆಗೆ? ನಾವು ಉಳಿತೇವಂತ ನಮಗ್ ಗೊತ್ತಿಲ್ಲ, ಇನ್ನು 20 ವರ್ಷ ಕಾಯ್ಬೇಕಾ? ಇದ ನಮ್ಮ ನ್ಯಾಯಾಂಗ ವ್ಯವಸ್ಥೆ? ನಿಮ್ಗೆ ತಾಕತ್ತಿದ್ರೆ ಬೇಗ ತನಿಖೆ ಮಾಡಿಸಿ. 2-3 ವರ್ಷದ ಅವಧಿಯಲ್ಲಿ ನಮ್ಗೆ ಯಾರು ಅತ್ಯಾಚಾರಿ ಅಂತ ಗೊತ್ತಾಗ್ಬೇಕು. ಈ ತನಿಖೆ ಮಾಡಿಸಿ. ಈಗ ರಾಜ್ಯಸಭಾ ಸದಸ್ಯರೇ, ಈಗ ನೀವು ಕೋರ್ಟ್ಗೆ ಮನವಿ ಮಾಡ್ತಿದ್ದೀರಿ, ಒಮ್ಮೆ ಬೇಗ ತನಿಖೆ ಮಾಡಿ ಅಂತ. ಯಾಕೆ ಯಾಕೆ ಸಂತೋಷ್ ರಾವ್ ಒಳಗೆ ಇರುವಾಗ ನಿಮ್ಗೇನು ಅರಿವಿರ್ಲಿಲ್ವಾ? ಬೇಗ ತನಿಖೆ ಮಾಡಿಸಿ ಅವ ನಿರಪರಾಧಿ ಅಂತ ಹೇಳಲಿಕ್ಕೆ ನಿಮ್ಗೆ ಗೊತ್ತಿರ್ಲಿಲ್ವಾ? ಈಗ ಬೇಗ ಕೋರ್ಟಿಗೆ ಹೋದ್ರೆ ಎಲ್ಲರೂ ಬಾಯಿ ಮುಚ್ತಾರೆ, ಸುಮ್ಮನೆ ಇರ್ತದೆ, ಇನ್ನು ಡೆಫಾಮೇಶನ್ ಕೇಸ್ ಹಾಕ್ಬಹುದಂತ ನೀವು ಕಾದಿದ್ದೀರಾ? ಇಲ್ಲ, ನೀವು ಯಾವುದೇ ಕೇಸ್ ಹಾಕ್ಲಿ ನಮ್ದು ಹೋರಾಟ ಮಾತ್ರ ನಿಲ್ಲುವುದಿಲ್ಲ. ಇದಂತೂ ಸತ್ಯ. ನೀವು
ನಮ್ ದೇಶದ ಪ್ರಧಾನಿ ಮಂತ್ರಿಗಳಿಗೆ ಮಾತಾಡ್ತಾರೆ, ರಾಷ್ಟ್ರಪತಿಗಳಿಗೆ ರಾಷ್ಟ್ರ ಪತ್ನಿ ಅಂತ ಹೇಳ್ತಾರೆ. ಅವರ ಮೇಲೆ ಯಾರು ಕೇಸ್ ಆಗುದಿಲ್ಲ. ಅದ್ರ ಮೇಲೆ ಈ ದೊಡ್ಡ ನಾಯಕರು ಯಾರು ಕೇಳುದು? ನಾನು ಈ ದೊಡ್ಡ ನಾಯಕರು ಯಾರು? ನಾವು ರಾಜ್ಯಾಡಳಿತ, ರಾಜರ ಕಾಲದಲ್ಲಿ ಆಡಳಿತ ಮಾಡ್ತಾ ಇಲ್ಲ. ಪ್ರಜಾಪ್ರಭುತ್ವ ಇದು, ಸಂವಿಧಾನ ಉಂಟು. ಅವರ ಬಗ್ಗೆ ನಾವು ಮಾತಾಡಬಾರ್ದು, ಅವರ ಕುಟುಂಬದ ಬಗ್ಗೆ ಮಾತಾಡಬಾರ್ದು. ಆಯ್ತು, ನೀವು ನ್ಯಾಯಪೀಠದಲ್ಲಿ ಕೂತಿದ್ದೀರಿ, ಈಗ ನೀವು ನ್ಯಾಯಪೀಠ ಬಿಟ್ಟು ರಾಜ್ಯಸಭಾ ಸದಸ್ಯರಾಗಿದ್ದೀರಲ್ಲ, ಈಗಲೂ ನಾವು ಮಾತಾಡುದಿಲ್ಲ ಹೇಳಿದ್ರೆ ನಿಮ್ ತಮ್ಮನ ಬಗ್ಗೆ ಮಾತಾಡಬಾರ್ದು. ಯಾಕೆ ಮಾತಾಡಬಾರ್ದು? ಮೊನ್ನೆ ನಾನು ಘಂಟಾಘೋಷವಾಗಿ ಹೇಳಿದ್ದೇನೆ, ನಾನೊಂದು ತಾಯಿಯಾಗಿ ನಿಮ್ಮ ತಮ್ಮನನ್ನು ಹೊರಗೆ ಕಳಿಸಿ. ನಿಮ್ಮ ತಮ್ಮ ಯಾವುದೇ ಅತ್ಯಾಚಾರ ಅನಾಚಾರಗಳಲ್ಲಿ ಭಾಗಿಯಾಗ್ಲಿಲ್ಲ. ಮುಂದೆ ಬಂದು ಅಣ್ಣಪ್ಪನ ಮುಂದೆ ಬಂದು ಪ್ರಮಾಣ ಮಾಡ್ಲಿ, ನಾನು ಒಂದು ತಾಯಿಯಾಗಿ, ಸೌಜನ್ಯನ ತಾಯಿಯಾಗಿ ಒದ್ದೆಬೆಟ್ಟೆಯಲ್ಲಿ ನಾನು ಬಂದು ನಿಲ್ತೇನೆ ಹೇಳುವಾಗ ಇವರಿಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಇವರು ಎಲ್ಲರನ್ನು ಬಾಯಿ ಮುಚ್ಚಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಭಾರಿ ಬೇಸರದಿಂದ ಹೇಳುದು, ಮಂಗಳೂರಲ್ಲಿ ನಾವೊಂದು ಸಭೆ ಮಾಡಿದೆವು. ಸಭೆ ಮಾಡುವಾಗ ಸಭೆಯಲ್ಲಿ ನಾನೊಂದು ಹೇಳಿದೆ, ಪ್ರತಿಯೊಬ್ಬರು ನಮ್ಗೆ ನ್ಯಾಯ ಸಿಕ್ಕದಿದ್ರೆ ಈ ಸಲ ಚುನಾವಣೆ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿದೆ. ನಾನು ಚುನಾವಣಾ ಬಹಿಷ್ಕಾರ ಮಾಡಬೇಕು ಅಂತ ಹೇಳಿದೆ. ಆದ್ರೆ ಕೆಲವೆಲ್ಲ ಕೊಚ್ಚೆಗಳು ಈಗ ಮೆಸೇಜ್ ಆಗ್ತಾ ಉಂಟು, ಚುನಾವಣಾ ಬಹಿಷ್ಕಾರ ಮಾಡಿದ್ರೆ ಹಿಂದೂಗಳು ಹೋಗ್ತಾರೆ, ನಿಮ್ಗೇನು ಅರ್ಥ ಆಗುದಿಲ್ವಾ? ರಾಜಕೀಯದವರಿಗೆ ಹಿಂದುತ್ವವನ್ನು ಕೊಡ್ಲಿಲ್ಲ ನಾವು, ಯಾರಿಗೂ ಸಾಲ ಕೊಡ್ಲಿಲ್ಲ. ಯಾರಿಗೂ ರಾಜಕೀಯ ದೊಡ್ಡ ನಾಯಕರಿಗೆ ನಾವು ಸಾಲ ಕೊಡ್ಲಿಲ್ಲ ಹಿಂದುತ್ವವನ್ನು. ನಾನು ಬಹಿಷ್ಕಾರ ಮಾಡಿದ್ದು ಎರಡು ಪಕ್ಷ, ಯಾವ ಪಕ್ಷ ನಿಂತರೂ ಬಹಿಷ್ಕಾರ ಮಾಡಿ ಹೇಳಿದ್ದು. ನಿಮ್ಮ ರಾಜ್ಯಸಭಾ ಸದಸ್ಯ ನಿಂತಿದ್ರೆ ನೀವು ಪಾರ್ಟಿ ಫಂಡಿಗೋಸ್ಕರ ಎರಡು ಪಕ್ಷದವರಿಗೂ ಅಲ್ಲಿ ಹೋಗಿ ಲಂಚ ತಗೊಳ್ತಿದ್ದೇವೆ. ಈ ಸಭೆಯವರು ನಾವು ಲಂಚ ತಗೊಳ್ತಾ ಇಲ್ಲ. ಹಾಗಾಗಿ ನೀವು ಮಾತಾಡುವಾಗ ಜಾಗ್ರತೆ ಮಾಡಿ. ಇವತ್ತು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ನಮ್ಗೆ ಪರ್ಮಿಷನ್ ಸಿಗ್ಲಿಲ್ಲ ಅಂತ. ನಾಚಿಕೆ ಆಗ್ಬೇಕಲ್ಲ ಎರಡು ಪಕ್ಷದವರಿಗೆ, ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ ಎರಡು ಪಕ್ಷದವರಿಗೆ. ಒಂದು ಗ್ರೌಂಡ್ ಪರ್ಮಿಷನ್ ಕೊಡುವ ಯೋಗ್ಯತೆ ಇಲ್ಲದೆ ನೀವು, ಒಂದು ಗ್ರೌಂಡ್ ಪರ್ಮಿಷನ್ ಕೊಡದ ಯೋಗ್ಯತೆ ಇಲ್ಲದೆ ನೀವು ಮೊನ್ನೆ ಆ ತಾಯಿಯನ್ನು ಕರೆಸಿ ಸಭೆಯಲ್ಲಿ ಮೋದಿ ಹತ್ರ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ನಿಮ್ಮ ಯೋಗ್ಯತೆಗೆ ಇದು ತಾಕತ್ತುಂಟಾ? ನಿಮ್ಮ ಯೋಗ್ಯತೆಗೆ ಇದು ತಾಕತ್ತುಂಟಾ? ಎಲ್ಲಿದ್ದಾರೆ ನಮ್ಮ MLA ಹರೀಶ್ ಪೂಜಾ? ಇವತ್ತು ಗ್ರೌಂಡ್ ಪರ್ಮಿಷನ್ ಮಾಡಿಕೊಡ್ಬೇಕಿತ್ತಲ್ಲ, ನೀನು ಗ್ರೌಂಡ್ ಪರ್ಮಿಷನ್ ಮಾಡಿಕೊಡ್ಬೇಕಿತ್ತಲ್ಲ. ಪುನಃ ಮೊನ್ನೆ ತಾಯಿ ಮಾವನಿಗೆ ಕರೆ ಮಾಡಿ ಹೇಳ್ತಾ ಇದ್ದಾನಂತೆ, ಇನ್ನೊಮ್ಮೆ ಮುಖ್ಯಮಂತ್ರಿಗಳಲ್ಲಿ ಹೋಗುವ, ನಾವು ರಾಜ್ಯಪಾಲರಲ್ಲಿ ಹೋಗುವ. ಯಾಕೆ ಸಭೆಯಲ್ಲಿ ಹೇಳಿದೆಲ್ಲ ಪುನಃ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಲ್ಲಿ ನೀನ್ ಯಾಕೆ ಕರ್ಕೊಂಡು ಹೋಗ್ಬೇಕು? ಅಗತ್ಯ ಇಲ್ಲ. ನಾವು ತಾಯಂದಿರೇ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೇವೆ. ನಿಮ್ಮ ರಾಜಕೀಯ ಪಕ್ಷದ ಅವಶ್ಯಕತೆ ನನಗೆ ಇಲ್ಲ. ವಿಶ್ವ ಹಿಂದೂ ಪರಿಷತ್ನವರಿಗೂ ನನಗೆ ಒಂದು ಪ್ರಶ್ನೆ ಉಂಟು. ನಾನು ಸಂಘದ ಮೂಲದಿಂದ ಬಂದವಳು. ಮುಂದೆ ಒಂದು ನಾನು ಪ್ರಶ್ನೆ ಕೇಳಿದೆ ಮಂಗಳೂರಲ್ಲಿ. ಕದ್ರಿ ಸಾನ್ನಿಧ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ನೀವು ಅದನ್ನು ತಾಕತ್ತಿದ್ರೆ ಹಿಂದೆ ತಗೊಳ್ಳಿ, ಅಥವಾ ತಾಕತ್ತಿದ್ರೆ ಭಗವಧ್ವಜ ಹಾರಿಸಿ ಅಂತ ನಾನು ಹೇಳಿದೆ. ತಾಕತ್ತಿದ್ರೆ ಭಗವಧ್ವಜ ಹಾರಿಸಿ ಅಂತ ಹೇಳಿದಾಗ ಮೊನ್ನೊಂದು ಪೋಸ್ಟ್ ಹಾಕ್ತಾರೆ ಕೆಲವರು, ಅಯೋಗ್ಯರು, ಅವಿವೇಕಿಗಳು. ಹೋಗ್ಲಿಕ್ಕೆ ರಾಜಕೀಯ ಸಂಘಟನೆಯದು ಧ್ವಜ ಬರ್ಲಿಕ್ಕಿಲ್ಲ, ಮತ್ತೆ ಪ್ರಗತಿಪರರ ಧ್ವಜ ಬರ್ಲಿಕ್ಕಿಲ್ಲ. ಹಿರಿಯರೆಲ್ಲ ಹೇಳ್ಬೇಕು, ಕನ್ನಡಕ ಪ್ರಭಾಕರ್ ಭಟ್ರೆ, ಧ್ವಜಕ್ಕೆ ಭಗವಧ್ವಜಕ್ಕೂ ಈ ಧ್ವಜಕ್ಕೂ ವ್ಯತ್ಯಾಸ ನೀವು ತಿಳಿಸಿ. ಆ ಮುಟ್ಟಳರಿಗೆ ವ್ಯತ್ಯಾಸ ನೀವು ತಿಳಿಸಿ. ಏನು ಹಾಗಾದ್ರೆ RSS ಮತ್ತು ಪ್ರಗತಿಪರರು ಒಟ್ಟಾಗಿ ಒಂದೇ ಫ್ಲಾಗ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ನೀವು? ಯಾರಿಗೆ ನೀವು ಹೇಳ್ತಾ ಇದ್ದೀರಿ? ನಿಮ್ಮನ್ನು ಒಂದು ಗಂಟೆ ಹೊರಗೆ ನಿಲ್ಲಿಸಿದ್ರಲ್ಲ ತಾಯಿಯನ್ನು, ನಿಮ್ಗೆ ಮಾತಾಡುವ ನೈತಿಕತೆ ಇಲ್ವಾ? ನಾನು ಎಲ್ಲ ಸಭೆಯಲ್ಲಿ ನೋಡ್ತಾ ಇದ್ದೇನೆ, ಲೀಡರ್ಸ್ ಯಾರು ಮಾತಾಡುದಿಲ್ಲ. ಪ್ರತಿ ಒಂದು ಪಕ್ಷ ಭೇದ ಮರೆತು ಎಲ್ಲರೂ ಕಾರ್ಯಕರ್ತರು ಈ ನ್ಯಾಯಪದ ಹೋರಾಟ ಮಾಡ್ತಾ ಇದ್ದಾರೆ. ಇವರು ಮಾತಾಡ್ತಾ ಇಲ್ಲ. ಒಂದು ಕಡೆಗೆ ರಾಜಕೀಯ ಪಕ್ಷದಗಳಿಗೆ ಪಾರ್ಟಿ ಫಂಡ್ ಬರ್ತದೆ, ಇನ್ನೊಂದು ಕಡೆಗೆ ದೇವಸ್ಥಾನಗಳಿಗೆ 1 ಲಕ್ಷ ಡೊನೇಷನ್ ಬಿಸಾಕ್ತಾರೆ, ಬಾಯಿ ಮುಚ್ಚಿ ಕೂತ್ಕೊಳ್ತಾ ಇದ್ದಾರೆ. ಕೆಲವರು ತನ್ಗೆ ಮಕ್ಕಳಿದ್ದಾರೆ, ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ತಿದ್ದಾರೆ. ಆದ್ರೆ ನಾವಂತೂ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. ನಾನು ಇಲ್ಲಿಗ ಗಿಳಿ ಬಗ್ಗೆ ಮಾತಾಡ್ರಿ.
ಗಿಳಿ ಬಗ್ಗೆ ಮಾತಾಡಿದ್ರು. ಬಾರ್ತೂರಿಗೆ ಮೊನ್ನೆ ಹೋಗಿದ್ದೆ, ಗಿಳಿ ಸುತ್ತಾಡ್ತಾ ಇದ್ದ ಅಲ್ಲಿ. ತಾಯಂದಿರನ್ನು ಕರೆಸಿದ್ದ ಸ್ವಸಹಾಯ ಸಂಘದ ತಾಯಂದಿರು ಆ ಸಭೆಯಲ್ಲಿ ಇದ್ರು, ಬಾರ್ತೂರಿದ ಸಭೆಯಲ್ಲಿ. ಆದ್ರೆ ಆ ತಾಯಂದ್ರಿಗೆ ತಲೆಬಾಗಿಸಿ ನಾನು ಗೌರವ ಕೊಡ್ತಿದ್ದೇನೆ. ಯಾವ ತಾಯಿಯಂದ್ರು ಅಲ್ಲಿ ಬಾಯಿ ಮುಚ್ಚಿಕೊಂಡು ಕೂರ್ತಿದ್ರು. ಇವತ್ತು ಬಿಟ್ಟ ತಾಯಂದ್ರು ಬಾರ್ತೂರಲ್ಲಿ ಬಂದು ಕೂತ್ರು ಸಭೆಯಲ್ಲಿ. ಪ್ರತಿ ಒಂದು ಸ್ವಸಹಾಯದ ಸಂಘದ ಸದಸ್ಯರು ಅಲ್ಲಿ ಹೆಂಗಸರು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ರು. ಅವರಿಗೂ ಅರ್ಥ ಆಗ್ತಾ ಉಂಟು. ಮೊನ್ನೆ ನಾನು ಬಾರ್ತೂರಿಗೆ ಹೋದ ನಂತರ ಒಬ್ಬನಿಗೆ ನನಗೆ ಕರೆ, ಅಕ್ಕ ನಾನು ಮಾಧ್ಯಮ ಅಲ್ಲ, ನಾನು ಮದುವೆಗೆ ವಿಡಿಯೋ ಮಾಡುವವ, ನಾನೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೇನೆ, ನೀವು ಮತ್ತು ಗಿಳಿ ಬಂದು ಕೂತ್ಕೊಳ್ತೀರಾ? ಈ ಹುಚ್ಚನ ಜೊತೆ ನನಗೆ ಯಾಕೆ ಚರ್ಚೆ? ನಾನು ಅವನನ್ನು ಮೊನ್ನೆ ಬಾರ್ತೂರಲ್ಲಿ ಕರೆದದ್ದು, ನೀನು ಪ್ರತಿಯೊಬ್ಬರ ಹತ್ರ ಅವ ಮಾಧ್ಯಮದವ ಅಂತ ಹೇಳ್ತಿದ್ದಾನೆ. ಇಲ್ಲಿ ಮಾಧ್ಯಮದವ್ರು ಇದ್ದಾರಲ್ಲ, ತಾಕತ್ತಿದ್ರೆ ನೀನು ನಾವು ಸಭೆ ಮಾಡುವಾಗ ಮುಂದೆ ಬಂತು ಕೂತ್ಕೋ. ಮಾಧ್ಯಮ ಧರ್ಮ ಅದು, ಮಾಧ್ಯಮ ಧರ್ಮ. ಇವನು ಯಾವ್ದ ಸ್ವಸಹಾಯ ಸಂಘದ ಹೆಂಗಸರನ್ನು ಹಿಡ್ಕೊಂಡು ಅಲ್ಲಿ ಸಭೆ ಮಾಡಿಕೊಂಡು ಪ್ರತಿ ಸಭೆಗೆ ಕೊಂಡೋಗಿ ಆ ತಾಯಂದಿರನ್ನು 2,000ಕ್ಕೆ ಕಳಿಸ್ತಾ ಇದ್ದಾನಲ್ಲ. ಇವನ ಹೆಂಡತಿಯನ್ನು ಕಳಿಸಿ ನಾವು ಆ ತಾಯಿ ವೇದಿಕೆಯಲ್ಲೇ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ಅವನ ಮಕ್ಕಳು ಅಂತ. ಹೌದಾ? ನಾನಲ್ಲ ಹೇಳುದು, ಆ ತಾಯಿ. ಅವರು ಹೇಳ್ತಾ ಇದ್ದಾರೆ ಮಹೇಶ್ ಅಣ್ಣನಿಗೆ ಸಾರಿ ಉಳಿಸ್ಬೇಕು, ಓಡಿ ಹೋದ ಮಹೇಶ್ ಅಂತ ಹೇಳ್ತಾರೆ. ಮಹೇಶ್ ಎಲ್ಲಿ ಓಡಿ ಹೋಗ್ಲಿಲ್ಲ, ಪಂಚೆಯಲ್ಲೇ ಇದ್ದಾನೆ 11 ವರ್ಷ. ಮಹೇಶ ಎಲ್ಲಿಗೂ ಓಡಿ ಹೋಗ್ಲಿಲ್ಲ. ನಿಮ್ಮನ್ನು ಯಾರು ಕಳಿಸ್ತಾರೆ? ಸ್ವಸಹಾಯ ಸಂಘದ ಗುಂಪನ್ನು ಕಳಿಸ್ತಾರೆ ನಿಮ್ಮ ಮನೆಯ ಗಂಡಂದರಿಗೆ. ಮತ್ತೆ ಕಳಿಸುವವನಿಗೆ ಯಾರು? ಅವರಿಗೆ ಸಾರಿ ಉಳಿಸಿ ನೀವು, ಮಹೇಶ್ ಅಣ್ಣನಿಗಲ್ಲ. ನಿನ್ನೆ ರಾತ್ರಿ ಒಬ್ಬ ನನ್ಗೆ ಕರೆ ಮಾಡಿದ 10:30 ಗಂಟೆಗೆ. ಅವನದು ವೀಟು ಅಂತ ಬೆಂಕಿ ಬೆಟ್ಟಿಗೆ ಅದೊಂದು ಬಿಸ್ನೆಸ್. ನಿನ್ನೆ ನನಗೆ ಕರೆ ಮಾಡಿ ಹೇಳ್ತಾನೆ, ಮೊನ್ನೆ ಆ ತಾಯಿಗೆ ಕಾಲ್ ಮಾಡಿ ನೀ ಅಲ್ಲಿ ಪ್ರಮಾಣ ವಚನ ಮಾಡುವಾಗ ಅಲ್ಲಿ ಯಾಕೆ ನಿಂತದ್ದು ಅಂತ ಆ ತಾಯಿಗೆ ತೇಜೋವಧೆ ಮಾಡಿದ ಮುಟ್ಟಾಳವ ನಿನ್ನೆ ರಾತ್ರಿ ನನ್ಗೆ ಕಾಲ್ ಮಾಡಿ ಹೇಳಿದ. ನಿಮ್ಗೆ ಗಂಡಸುತನ ಏನಂದ್ರೆ ಗೊತ್ತುಂಟಾ ಅಂತ ಕೇಳಿದ ಪ್ರಶ್ನೆ. ಬೇಸರ ಮಾಡಬೇಡಿ ತಾಯಂದಿರೇ, ನಾನು ಒಂದು ತಾಯಿ. ವೈರಲ್ ಮಾಡಿ ಆಡಿಯೋ ಉಂಟು. ಅವನ ಮಾಧ್ಯಮ ಯಾವತ್ತು ಆಡಿಯೋ ವೈರಲ್ ಮಾಡುದು, ಮುಖ ತೋರಿಸುದಿಲ್ಲ ಮನುಷ್ಯರದು. ಅವನಿಗೆ ನಿನ್ನೆ ಉತ್ತರ ಕೊಟ್ಟಿದ್ದೇನೆ, ಗಂಡಸುತನ ನಿನ್ನ ತಾಯಿ, ನಿನ್ನ ಮಗಳು, ನಿನ್ನ ಹೆಂಡತಿ ಹತ್ರ ಆ ಪ್ರಶ್ನೆ ಕೇಳು, ಉತ್ತರ ಕೊಡ್ತಾರೆ ಅಂತ ಹೇಳಿದೆ. ನಿನ್ನೆ ಉತ್ತರ ಕೊಡ್ತಾರೆ ಹೇಳಿದೆ. ನಾನು ಈ ವೇದಿಕೆಯಲ್ಲಿ ಎಲ್ಲರಿಗೆ ಕ್ಷಮೆ ಕೇಳ್ತಾ, ಸ್ವಾಮೀಜಿ ಹೋದ್ರು ಮಾತಾಡ್ಬೋದು, ನಾನು ಯಾವತ್ತೂ ಬೇರೆ ಪದಗಳಿಂದ ಮಾತಾಡ್ಲಿಲ್ಲ. ಮಹೇಶ್ ಅಣ್ಣ ಮಾತಾಡುವಾಗ ನನಗೂ ಕೆಲವೊಮ್ಮೆ ಅನ್ನಿಸ್ತಾ ಇತ್ತು, ಮಹೇಶ್ ಅಣ್ಣ ಈ ವರ್ಡ್ ಎಲ್ಲ ಯಾಕೆ ಪದ ಬಳಸ್ತಾ ಇದ್ದಾರೆ ಅಂತ. ಈಗ ನಮಗೂ ಅದು ಪದ ಬಳಸ್ಬೇಕಂತ ಬರ್ತಾ ಉಂಟು. ಯಾಕೆಂದ್ರೆ ಬೇಕಾ ಬಿಟ್ಟು ಹುಚ್ಚ ನಾಯಿಗಳು. ನಾನು ಹೇಳ್ತಾ ಇದ್ದೇನೆ, ಹಿಂದೂ ರಾಷ್ಟ್ರ ಅಂತ ಒಬ್ಬ ದೇವರ ಫೋಟೋ ಹಾಕಿ ಶಿವಾಜಿ ಫೋಟೋ ಹಾಕಿ ಟ್ರೋಲ್ ಮಾಡ್ತಾ ಇದ್ದಾನೆ. ನಿನ್ನೆ ನನ್ಗೆ ಬರೀತಾ ಇದ್ದಾನೆ, ಏನ್ ಭಯಾನ ನಿನಗೆ, ಪ್ರಸನ್ನ ರವೆ ಮತ್ತು ತಿಮ್ಮ ರೌಡಿ ಅಂತ. ರೌಡಿ ಒಟ್ಟಿಗೆ ಇದ್ದೇನೆ, ನನಗೇನು ಭಯ ಇಲ್ಲ. ಈ ವೇದಿಕೆಯಲ್ಲಿ ನಾನು ಅವುಗಳಿಗೆ ಹೇಳ್ತಾ ಇದ್ದೇನೆ, ಕಮಿಷನ್ ರವರಿಗೆ ನಾನೀಗ ಅವರ ಬ್ಲಾಗ್ ಅಲ್ಲಿ ನಾನು ಹಾಕಿದ್ದೇನೆ, ಸರಿ ಇಲ್ಲ ಅಂತ ಬರ್ತಾ ಉಂಟು. ಎಷ್ಟೋ ಜನ ಟ್ರೋಲ್ ಮಾಡೋರನ್ನು ಕಳಿಸಿದ್ದೇನೆ, ಮೆಸೆಂಜರ್ ಅಲ್ಲಿ ಹಾಕುವವರನ್ನು ಕಳಿಸಿದ್ದೇನೆ. ನಿಮ್ಗೆ ಟೆಕ್ನಾಲಜಿ ಕಡಿಮೆ ಇರ್ಬೋದು, ಆದ್ರೆ ಹಿಂದೂ ರಾಷ್ಟ್ರ ಅಂತ ಯಾರು ಮಾಡಿದ್ದಾನೆ ಅವನು ನನಗೆ ಯಾರಂತ ಗೊತ್ತುಂಟು. ನಾನು ಅವರ ಹೆಸರಿಗೆ ಕಂಪ್ಲೇಂಟ್ ಕೊಡ್ತೇನೆ. ಹಾಕಿಕೊಂಡು ಬರದಿದ್ರೆ ಹೆಂಗಸರು ನಾವು ಹೇಳ್ಕೊಂಡು ಬರ್ತಾ ಇದ್ದೇವೆ. ತಮ್ಮಲ್ಲೇ ಹಿಂದುತ್ವದವರದ್ದು ನಾನು ಹೇಳುದು, ಸ್ವಲ್ಪ ಹಿರಿಯರು ಬುದ್ಧಿ ಹೇಳಿ. ಧ್ವಜದ ಫೋಟೋ ಹಾಕೊಂಡು, ಶಿವಾಜಿ ಫೋಟೋ ಹಾಕೊಂಡು, ಹಿಂದೂ ರಾಷ್ಟ್ರದ ಫೋಟೋ ಹಾಕೊಂಡು ಇವರು ತೇಜೋದಕ್ಕೆ ಹೊರಡ್ತಾ ಇದ್ದಾರಲ್ಲ, ನಾನು ಅವರಿಗೆ ಉತ್ತರ ಕೊಡ್ತಾ ಇದ್ದೇನೆ, ನಿನ್ನ ಜನ್ಮದಲ್ಲಿ ನಿನಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನೀನು ಇವತ್ತು ಭೂಮಿಗೆ ಬಂದಿದ್ದಾದ್ರೆ ಒಂದು ತಾಯಿಯ ಹೊಟ್ಟೆಯಿಂದ ಹೊರತು ಬೇರೆ ಹೊಟ್ಟೆಯಿಂದ ಅಲ್ಲ. ನೀನಲ್ಲಿ ಮಾತಾಡೋದಾದ್ರೆ ತಾಯಿ ಹೊಟ್ಟೆಯಿಂದ ಬಂದವ. ಹಾಗಾದ್ರೆ ನಾನು ಹೇಳ್ತಾ ಇದ್ದೇನೆ, ಎಚ್ಚರಿಕೆ ನೀಡ್ತಾ ಇದ್ದೇನೆ. ಎಲ್ರಿಗೂ ಭಯ ಇರ್ಬೋದು, ನನ್ಗೆ ಭಯ ಇಲ್ಲ. ನಾನು ಒಂದು ಹಿಂದೂ ಮಹಿಳೆ ಆಗಿ ಧರ್ಮವನ್ನು ನಂಬುವವಳು, ನ್ಯಾಯವನ್ನು ನಂಬುವವಳು. ನಮ್ಗೆ ಇಲ್ಲಿ ಬರೆಯುವಾಗ ಬ್ರಹ್ಮ ಹುಟ್ಟಿಸುವಾಗ ಬರೆದು ಕಳಿಸ್ತಾನೆ,
ಬರೆದು ಕಳಿಸ್ತಾನೆ ನಿನಗೆ ಹೀಗೆ ಅಂತ, ಬರೆದು ಕಳಿಸ್ತಾನೆ. ನಿಮ್ಮದೇನು ನಮ್ಗೆ ಭಯ ಇಲ್ಲ, ನನಗೆ ಏನಾಗ್ತದೆ ಲೈಫಲ್ಲಿ ಅದನ್ನು ಫೇಸ್ ಮಾಡ್ಲಿಕ್ಕೆ ನಾನು ತಯಾರಿದ್ದೇನೆ. ನೀವ್ ಏನ್ ಟ್ರೋಲ್ ಮಾಡಿದ್ರಿ, ಏನು ತೇಜೋವಧೆ ಮಾಡಿದ್ರಿ ನಾವು ಕೇಳುದಿಲ್ಲ. ಆದ್ರೆ ನಾನು ಇಲ್ಲಿ ಸೇರಿದ ಎಲ್ಲರ ಹತ್ರ ನಾನು ಮನವಿ ಕೇಳುದು, ತುಂಬಾ ಜನ ಟ್ರೋಲ್ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಕೇವಲ ಜೈ ಮಹೇಶಣ್ಣ ಹಾಕುದಲ್ಲ, ಉತ್ತರ ಕೊಡಿ, ಪ್ರತಿಯೊಬ್ಬರು ಉತ್ತರ ಕೊಡಿ ಆ ನಾಯಿಗಳಿಗೆ. ಆಗ ಬಾಯಿ ಮುಚ್ತಾರೆ. ಉತ್ತರ ಕೊಡಿ. ಸೋಷಿಯಲ್ ಮೀಡಿಯಾದಲ್ಲಿ ಶುರು ಮಾಡಿದಾರಲ್ಲ, ಮಾಧ್ಯಮವನ್ನು ಮುಚ್ಚಿಸಿದ್ರು, ಕೋರ್ಟಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರಲ್ಲ. ಫೇಸ್ಬುಕ್ ಉಂಟು, ವಾಟ್ಸ್ಆಪ್ ಉಂಟು, ಯಾವ ನಾಯಿಗಳು, ಯಾವ ಕೊಚ್ಚೆಗಳು ಇಂತ ಎಲ್ಲ ಬರೀತಾ ಇದ್ದಾರಲ್ಲ, ಪ್ರತಿಯೊಬ್ರು ಜೈ ಮಹೇಶಣ್ಣ ಹಾಕುದಲ್ಲ, ಪ್ರತಿಯೊಬ್ಬರಿಗೂ ಅವರ ಮನೆಯವರಿಗೆ ಉತ್ತರ ಕೊಡಿ. ಆಗ ಬಾಯಿ ಮುಚ್ತಾರೆ. ದಯಮಾಡಿ ನಾನಿಷ್ಟು ಮಾತಾಡಿದೇನಾದ್ರೂ ತಪ್ಪಿದ್ರೆ ಕ್ಷಮೆ ಕೇಳ್ತಾ, ಮುಂದಿನ ದಿನಗಳಲ್ಲಿ ಎಲ್ಲ ತಾಯಿಯಂದಿರು ಅವ್ರು ಹೇಳಿದ್ರು, ಸ್ವಾಮೀಜಿ ದುರ್ಗಾ ಶಕ್ತಿ ಎದ್ರೆ, ಸ್ತ್ರೀ ಶಕ್ತಿ ಎದ್ರೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕೊನೆಯದಾಗಿ ಎಲ್ಲರೂ ಇವರೆಲ್ಲರೂ ಹೋಗುದು ತಾಯಿಯ ಕಡೆಗೆ, ದುರ್ಗಾ ಕಡೆಗೆ, ಹೊರಗೆ ಬೇರೆ ಅಲ್ಲ. ನಿಮ್ಗೆ ಕಲಿಸುದಾದ್ರೆ ನಾವು ಹೆಂಗಸರೇ ಕಲಿಸ್ತೇವೆ. ನೀವು ಇಲ್ಲಿ ದೇವಸ್ಥಾನ ಇರ್ಬೋದು, ನಾವು ನಿಮ್ಮ ಒಂದು ಬೀಡಿಗೆ ಬಂದು 3 ಗಂಟೆ ಬೆಳಿಗ್ಗೆ ಸ್ನಾನ ಮಾಡಿ ಇಲ್ಲಿ ಪ್ರಾರ್ಥನೆ ಮಾಡಿದವಳು ನಾನು, ನೆನಪಿಡಿ. ನೀವು ಖಂಡಿತ ಇಲ್ಲೇ ಇನ್ನು ನಿಮ್ದು ನಡೆಯುವುದಿಲ್ಲ. 12 ವರ್ಷ ಆಗ್ತಾ ಬಂತು ಸೌಜನ್ಯ. ನಾನು ಈ ಹೋರಾಟದಲ್ಲಿ ಭಾಗಿಯಾಗುದಾದ್ರೆ ನನಗೂ ಪ್ರೇರೇಪಣೆಯಿಂದ ನಾನು ಕದ್ರಿಯಿಂದ ಹೊರಟದು ವಿನಃ ಬೇರೇನಲ್ಲ. ಮಂಗಳೂರಲ್ಲಿ ಒಂದು ಜವಾಬ್ದಾರಿ ತೆಗೆದು ಸಭೆ ಮಾಡುವಾಗ ಮಂಜುನಾಥನ ಪ್ರೇರೇಪಣೆಯಿಂದ ವ್ರತ ಹಿಡಿದು ಈ ಸಭೆ ಮಾಡಿದ್ದೇನೆ. ನಾವೇನು ಹೋರಾಟದ ಸಭೆ ಎಲ್ಲ ಮಾಡುದು ಧರ್ಮದ ಸಭೆ. ಹಾಗಾಗಿ ನಾನು ಎಲ್ಲರಲ್ಲಿ ಕೈ ಮುಗ್ದು ವಿನಂತಿ ಮಾಡ್ತಿದ್ದೇನೆ, ಇದು ಬೆಳ್ತಂಗಡಿದು ಕೊನೆ ಆಯ್ತು ಸಭೆ ಅಂತ ಅಲ್ಲ, ಇನ್ನು ಪ್ರತಿ ಗ್ರಾಮದಲ್ಲಿ ಈ ಸಭೆ ಹೇಳಬೇಕು, ಪ್ರತಿ ಗ್ರಾಮಕ್ಕೆ ನಾವು ಹೋಗ್ಬೇಕು. ಪ್ರತಿ ಮಹಿಳೆಯರನ್ನು ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ ಪ್ರತಿಯೊಬ್ರು ವಿಡಿಯೋ ಮಾಡಿ, ಪ್ರತಿಯೊಬ್ರು ನಿಮ್ಮ ಭಾಷೆಗಳಲ್ಲಿ, ಕನ್ನಡ ಮಾತುವವನಿಗೆ ಕನ್ನಡ ಮಾತಾಡ್ಬೇಕು ಅರ್ಥ ಆಗುದಾದ್ರೆ, ಕೆಟ್ಟ ಭಾಷೆ ಬಳಕೆ ಮಾಡೋನಿಗೆ ಅದೇ ಪದದಲ್ಲಿ ಉತ್ತರ ಕೊಡಿ. ಎಲ್ಲರೂ ವಿಡಿಯೋ ವೈರಲ್ ಮಾಡಿಕೊಂಡು ಹೇಳ್ತಾ, ಏನಾದ್ರೂ ನಾನು ಈ ಸಾನ್ನಿಧ್ಯದಲ್ಲಿ ತಪ್ಪು ಮಾಡಿದ್ರೆ ಆ ದೇವರ ಪಾದಕ್ಕೆ ಇಡ್ತಾ ಇದ್ದೇನೆ. ಜೈ ಹಿಂದ್.